ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಇವುಗಳ ವತಿಯಿಂದ ಬೆಳುವಾಯಿ ವಲಯದ ಪಡುಮಾರ್ನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬನ್ನಡ್ಕ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣಾ ಅಭಿಯಾನ ಕಾರ್ಯಕ್ರಮವು ನಡೆಯಿತು. ಬೆಳುವಾಯಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ಸಂದರ್ಶಕಿ ವಿಜಯ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ಅಪೌಷ್ಟಿಕತೆಯ ಕೊರತೆಯಿಂದಾಗಿ ಮಕ್ಕಳು ಮತ್ತು ತಾಯಂದಿರ ಸಾವುಗಳು ಸಂಭವಿಸುತ್ತಾ ಇದೆ. ಬಿಪಿ, ಡಯಾಬಿಟಿಸ್ ಸಮಸ್ಯೆಯಿಂದಾಗಿ ಗರ್ಭಿಣಿಯರಿಗೆ ಪ್ರಸವ ಸಂದರ್ಭ ತೊಂದರೆಗಳಾಗ್ತಾ ಇದೆ. ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಗರ್ಭಿಣಿಯರು ಆರೋಗ್ಯಪೂರ್ಣವಾದ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು ಎಂದು ಸಲಹೆ ನೀಡಿದರು. ಈ 100 ಮಕ್ಕಳ ಮರಣ ಯಾವುದಂತ ಹೇಳಿದ್ರೆ ಮೇನ್ ಇದ್ದದ್ದು ಲೋ ಬರ್ತ್ ವೇಟ್ ಮತ್ತು ಪ್ರಿಮೆಚರ್ ಬೇಬಿ. ಅಂದ್ರೆ ಪ್ರತಿಯೊಂದು ಮೀಟಿಂಗ್ ಅಲ್ಲಿ ನಮ್ಮನ್ನು ಮತ್ತು ಆರೋಗ್ಯ ಇಲಾಖೆ ಮತ್ತು ICDS ಮೇನ್ ಅವರನ್ನೇ ಕೇಳುವ ಪ್ರಶ್ನೆ ಅಂದ್ರೆ ಇದು ಯಾಕೆ ಆಗ್ತಾ ಉಂಟು ಅಂತ ಹೇಳಿ, ಲೋ ಬರ್ತ್ ಯಾಕೆ ಆಗ್ತಾ ಉಂಟು, ಪ್ರಿಮೇಚರ್ ಬೇಬಿ ಯಾಕೆ ಆಗ್ತಾ ಉಂಟು ಹೇಳಿ. ಇದು ಏನಂತ ಹೇಳಿದ್ರೆ ಎಲ್ಲ ಒಂದು ಮೇನ್ ಇದಂತ ಹೇಳಿದ್ರೆ ಒಂದು ಅರ್ಹ ದಂಪತಿ ಅಂತ ಹೇಳಿದ್ರೆ 18 ರಿಂದ 49 ವರ್ಷದ ಒಳಗಿನ. ಪಡುಮಾರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ CS ಕಲ್ಯಾಣಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 10 ಮಂದಿ ಗರ್ಭಿಣಿಯರಿಗೆ ಮಡಿಲು ತುಂಬಿಸಿ ಮುತ್ತೈದೆಯರು ಆರತಿ ಎತ್ತಿ ಶುಭ ಹಾರೈಸಿದ್ರು. ಈ ವೇಳೆ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಸಂತೋಷ್, ಪಂಚಾಯಿತಿ ಸದಸ್ಯರಾದ ಮೊಹಮ್ಮದ್ ಅಸ್ಲಾಂ, ಟೆಸ್ಲಿನ್ ಲೋಹಿತ್, ವಾರ್ಡ್ ಸದಸ್ಯ ನಿತಿನ್ ಕೋಟ್ಯಾನ್ ಹಾಗೂ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷೆ ಮಾನಸ SN, ಕಿರಿಯ ಆರೋಗ್ಯ ಸಹಾಯಕಿಯರಾದ ಗೀತಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.